ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕರಾವಳಿಯ ಜನಪದ ಕ್ರೀಡೆ ಕಂಬಳ ಸಿಲಿಕಾನ್ ಸಿಟಿ ರಾಜಧಾನಿ ಬೆಂಗಳೂರಿನಲ್ಲಿ ಆರಂಭಗೊಂಡಿದೆ. ಐಟಿಬಿಟಿ ನಾಡಿನಲ್ಲಿ ಕರಾವಳಿ ಭಾಗದ ಗ್ರಾಮೀಣ ಕ್ರೀಡೆ ಕಂಬಳದ ಸದ್ದು ಜೋರಾಗಿದೆ. 2 ದಿನಗಳ ಕಾಲ ನಗರದ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಕಂಬಳಕ್ಕೆ ಇಂದು ಬೆಳಗ್ಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಪ್ರಪ್ರಥಮ ಬಾರಿಗೆ ಬೆಂಗಳೂರು ಸಾಂಸ್ಕೃತಿಕ ಕ್ರೀಡೆ ಕಂಬಳಕ್ಕೆ ಸಾಕ್ಷಿಯಾಗ್ತಾ ಇದೆ. ಈ ಮೊದಲು ಕಡಲ ತೀರದ ಜನರಿಗಷ್ಟೇ ಸೀಮಿತವಾಗಿದ್ದ ಈ ಕ್ರೀಡೆಯನ್ನ ಮೊದಲ ಬಾರಿಗೆ ಬೆಂಗಳೂರು ನಿವಾಸಿಗಳಿಗೂ ಪರಿಚಯಿಸಲಾಗ್ತಾ ಇದೆ. ಕರಾವಳಿಯ ಜನಪದ ಕ್ರೀಡೆಯನ್ನ ಜನ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಇಂದು ನಗರದ ಅರಮನೆಯ ಜೋಡಿ ಕೋಣಗಳ ಮಿಂಚಿನ ಓಟಕ್ಕೆ ಸಾಕ್ಷಿಯಾಗ್ತಾ ಇದೆ. ಕಂಬಳದ ಕರೆಗಳಿಗೆ ಗಂಗಾರತಿ ಮೂಲಕ ಪೂಜೆ ಸಲ್ಲಿಸಲಾಯಿತು. ಅಶ್ವಿನಿ ಪುನೀತ್ ರಾಜಕುಮಾರ್ ಅವರು ಜೋಡು ಕರೆಯನ್ನ ಉದ್ಘಾಟನೆ ಮಾಡಿದ್ರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಸಭಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಕಂಬಳ ಸಮಿತಿ ಅಧ್ಯಕ್ಷ ಪುತ್ತೂರು ಕ್ಷೇತ್ರ ಶಾಸಕ ಅಶೋಕ್ ಕುಮಾರ್ ರೈ, ಗೌರವಾಧ್ಯಕ್ಷ ಹಿರಿಯ ಉದ್ಯಮಿ ಪ್ರಕಾಶ್ ಶೆಟ್ಟಿ, ಗುಣರಂಜನ್ ಶೆಟ್ಟಿ, ಗುರುಕಿರಣ್ ಸೇರಿದಂತೆ ಹಲವು ಮಂದಿ ಸಂಘಟಕರು ಉಪಸ್ಥಿತರಿದ್ದರು. ಕಂಬಳದ ಸಂಭ್ರಮದ ನಡುವೆ ಸಾಧಕರಿಗೆ ಸನ್ಮಾನ ನಡೆಯಲಿದೆ. ಇಡೀ ಕಾರ್ಯಕ್ರಮಕ್ಕೆ ಸೆಲೆಬ್ರಿಟಿಗಳ ಆಕರ್ಷಣೆ ಮೆರುಗು ಇರಲಿದೆ. ಮಿಂಚಿನ ಓಟದಲ್ಲಿ ಓಡಿ ಪ್ರಶಸ್ತಿ ಮುಡಿಗೇರಿಸಲು 180ಕ್ಕೂ ಅಧಿಕ ಕೋಣಗಳು ಸಜ್ಜಾಗಿವೆ. ಕರಾವಳಿ ಭಾಗದ ದೈವ ದೇವರುಗಳ ಈ ಆರಾಧನೆ ಮೂಲಕ ಬಂದಿರುವಂತಹ ಈ ಕಂಬಳಕ್ಕೆ ಸುಮಾರು 700 ವರ್ಷಗಳ ಇತಿಹಾಸ ಇದೆ. ಇದು ರೈತಾಪಿ ವರ್ಗದ ಸಾಂಸ್ಕೃತಿಕ ಕ್ರೀಡೆ. ಮಕ್ಕಳು ಮತ್ತು ಎಲ್ಲ ಕುಟುಂಬ ಸಮೇತವಾಗಿ ಬಂದು ಈ ಕಂಬಳವನ್ನು ವೀಕ್ಷಣೆ ಮಾಡ್ತಾರೆ. ಈ ಕಂಬಳದ ಕೋಣೆಗಳನ್ನು ತಮ್ಮ ಮಕ್ಕಳನ್ನು ಸಾಕಿದ ರೀತಿಯಲ್ಲಿ ಅವರು ಸಾಕ್ತಾರೆ. ಇದು ಖಂಡಿತ ಬಹುಮಾನಕ್ಕಲ್ಲ, ಇದು ಪ್ರತಿಷ್ಠೆ ಮತ್ತೆ ಅವರ ಮನೆಯ ಗೌರವಕ್ಕಾಗಿ ಈ ಕಂಬಳವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಇದು ನಮ್ಮ ಬೆಂಗಳೂರಿನವರ ಹಲವಾರು ವರ್ಷದ ಕನಸು. ಈ ಕನಸು ಇವತ್ತು ನಮಗೆ ನನಸಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುಮಾರು ಹಿಂದೆ ಡಾಕ್ಟರ್ ಜೀವರಾಜ ಆಳುವವರು ಆವಾಗ ನಾವು ಈ ಕಂಬಳವನ್ನು ನಾವು ಮಂಗಳೂರಿನಿಂದ ಇಲ್ಲಿ ಬೆಂಗಳೂರಿಗೆ ತಗೊಂಡು ಬಂದರೆ ಹೇಗೆ ಅನ್ನುವ ಒಂದು ಚರ್ಚೆಯನ್ನು ಮಾಡಿದ ನನಗೆ ನೆನಪಾಗ್ತಾ ಇದೆ. ನಾವು ತುಳುನಾಡಿನವರು, ನಾವು ಬಹಳ ತುಳುನಾಡಿನವರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ನಾವು ಅದೃಷ್ಟವಂತರು. ಅಲ್ಲಿಯ ಆ ದೈವ ದೇವರುಗಳ ಅನುಗ್ರಹ ಮತ್ತು ನಮ್ಮ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಇವತ್ತು ನಮ್ಮ ದೇಶ ವಿದೇಶದಲ್ಲಿ ನಾವು ಮಾಡಿದ ಸಾಧನೆ, ಆ ಸಾಧನೆ ಇವತ್ತು ನಾವು ಇಲ್ಲಿ ಕಂಬಳ